ಶಾಲೆ ಪುತ್ತೂರು ಸತತವಾಗಿ ಮುಂದಿನ ಈ ವರ್ಷ ಕೂಡ ವಿವೇಕಾನಂದ ಶಾಲೆ ಪುತ್ತೂರು ಪುಂಚಾಲಕಟ್ಟೆಯ ಯುವರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಇದೀಗ ದೀಕ್ಷಾ ಪುತ್ತೂರು ಶಾಲೆಯ ದೀಕ್ಷಾ ಅವರಿಗೆ ಸೂಪರ್ ರೈಡಿಗೋಸ್ಕರ ವಿಶೇಷ ಪುರಸ್ಕಾರ. ವಿಶೇಷ ಪುರಸ್ಕಾರ ರಾಮದಾಸ್ ಅವರಿಂದ. ಒಂದು ನಿಮಿಷ ಆ ಕಡೆ ನೋಡಿ. ಇದು ಮನ್ವಿತಾ ಸತತವಾಗಿ 3ನೇ ವರ್ಷ ಪುಂಚಾಲಕಟ್ಟೆಯಲ್ಲಿ ಚಾಂಪಿಯನ್ ಆಗಿ ಮೂಡಿ ಬರ್ತಾ ಇದೆ. ವಿವೇಕಾನಂದ ಶಾಲೆ ತಂಡ ಪುತ್ತೂರಿಗೆ ಅಭಿಮಾನದ ಕಿರೀಟ. ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ ಕಾಣಿಯೂರು ಶಾಲೆ ಚತುರ್ಥ ಬಹುಮಾನವನ್ನ ಪಡೆದುಕೊಳ್ಳುತ್ತಾರೆ. ತೃತೀಯ ಸ್ಥಾನವನ್ನು ಪಡೆದುಕೊಂಡಂತಹ ತಂಡವಾಗಿದೆ. ಇದೀಗ ವೇದಿಕೆಯಲ್ಲಿ ಬಾಲಕಿಯರ ಕಬಡ್ಡಿಯಲ್ಲಿ ತೃತೀಯ ಸ್ಥಾನ. ವಾಮನ ಪದವು ಕಡೆಯಿಂದ ಮಧುರ ಬಲತಾಳಿ. And that is over. Finally, SGM, they are the champion in women's Kabaddi. Puneet Rajkumar Yuvarathna trophy. They awarding within few minutes on the stage. Congratulations to the winning team and congratulations to runner-up GFPC Bangalore, and thank you all the very best for all things. ತಂಡಗಳ ಗಮನಕ್ಕೆ ಅರ್ಧ ಗಂಟೆ ಒಳಗೆ ಬಾಕಿ ಉಳಿದ ಎಲ್ಲ ತಂಡಗಳು ತೂಕವನ್ನು ಮಾಡಬೇಕಾಗಿದೆ. ನಾಳೆ ತುಕಪ್ಪ ಬಗ್ಗೆ ಜಿಲ್ಲಾ ಪಂಚಾಯತ್ ಮಾರ್ಗದರ್ಶಕರು ಇವರು ಲೋಕೇಶ್ ಅವರನ್ನು ಶಾಲಾ ಸ್ವಾಗತ ಮಾಡಿದ್ದೇವೆ. ಜಯಶಂಕರ್ ಇಲ್ಲಿ ಮೇಲೆ ತನ್ನಿ ಮೇಲೆ ಎಸ್ ತೃತೀಯ ಸ್ಥಾನ ತಂಡ ತತ್ವಾಮಸಿ ಬಗಂಬಿಲ ಮಹಿಳಾ ವಿಭಾಗದ 3rd place. ಅಲ್ಲಿ ಯಾವುದು ಮ್ಯಾಚ್ ಆಗ್ತಾ ಇದೆಯಾ? ಇಲ್ಲಿ ಕನ್ನಡಕ ಮತ್ತು ಪುತ್ತೂರು ನಡುವೆ ದ್ವಿತೀಯ ಅವಧಿ. ಈ ಅಂಕಣದಲ್ಲಿ ಮುಂದಿನ ಸ್ಪರ್ಧೆಗಾಗಿ ಕರೆಯನ್ನು ರವಾನಿಸ್ತಾ ಇದ್ದಾರೆ. ಬ್ಲೂ ಗೈಸ್ ವಾಮನ ಪದವು ಸುಲ್ತಾನ್ ಅಟ್ಯಾಕರ್ಸ್ ಸೂರತ್ಗೆ. ಬ್ಲೂ ಗೈಸ್ ವಾಮನ ಪದವು ಎದುರಾಳಿ
ಇನ್ನೊಂದು ಅಂಕಣದಲ್ಲಿ ಬ್ರದರ್ಸ್ ಬಂಗೇರಕಟ್ಟೆ ಮತ್ತು ಸ್ವಾಮಿ ಕೊರಗಜ್ಜ ಕೊಕ್ಕಡ ಈಗ ಎ ಅಂಕಣದಲ್ಲಿ ನಡೆಯುತ್ತಾ ಇದೆ. ಈ ಅಂಕಣದಲ್ಲಿ ಮೊದಲ ಸ್ಪರ್ಧೆಗಾಗಿ ಕರೆಯನ್ನ ಕೊಡ್ತಾ ಇದ್ದಾರೆ. ಕೆಪಿಟಿ ಮಂಗಳೂರು ಮತ್ತು ಧರ್ಮಶ್ರೀ ಫ್ರೆಂಡ್ಸ್ ದಾಳಿಯಲ್ಲಿ ಅಜರ್ ಪ್ರಥಮ ದಾಳಿಯಲ್ಲಿ ಅಜರ್ ಬಹಳಷ್ಟು ಅಪಾಯಕಾರಿಯಾಗಿ ಗೋಚರಿಸ್ತಾ ಇದ್ದಾರೆ. ಒಂದಂಕದೊಂದಿಗೆ ಮರಳುವಾಗ ಖಾತೆಗೆ ಸೇರಿಪಟ್ಟಿದೆ ಅಂಕ. ಅಂತಿಮ ಚತುರ್ಥ ಸ್ಥಾನವನ್ನ ಪಡೆದುಕೊಂಡಂತಹ ತಂಡವಾಗಿದೆ ವಿವೇಕಾನಂದ ಶಾಲೆ ಪುತ್ತೂರು. ತಮ್ಮ ತಂಡಕ್ಕೆ ಅಭಿನಂದನೆಗಳು. ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ಳುವುದರ ಜೊತೆಗೆ ಸ್ವಸ್ತಿಶ್ರೀ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಮ್ಮ ವೇದಿಕೆಗೆ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದೇಶೀಯ ಕ್ರೀಡೆಯಾದ ಕಬಡ್ಡಿಯಲ್ಲಿ ಚಾಣಾಕ್ಷತನದಿಂದ ಆಟವಾಡಿ ನಾಡಿನೆಲ್ಲೆಡೆ ಹೆಸರು ಗಳಿಸಿದ ಪ್ರತಿಭಾವಂತ ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ ಕಬಡ್ಡಿಯ ಘನತೆಯನ್ನು ಹೆಚ್ಚಿಸಿದ ನಮ್ಮ ಕರಾವಳಿ ಜಿಲ್ಲೆಯ ಅತ್ಯುತ್ತಮ ಕಬಡ್ಡಿ ಆಟಗಾರ ಶ್ರೀ ಮೊಹಮ್ಮದ್ ಸಫಾತ್ ಅಲಿ ಮುನ್ನಾ ಇವರ ಕ್ರೀಡಾ ಸಾಧನೆಗೆ 2021-22ನೇ ಸಾಲಿನ ಪುನೀತ್ ರಾಜ್ಕುಮಾರ್ ಯುವರತ್ನ ಪ್ರಶಸ್ತಿ. ಬಳಂಜ ವಾಲಿಬಾಲ್ ಕ್ಲಬ್ ಕಳೆದ 4 ವರ್ಷಗಳಿಂದ ಯಶಸ್ವಿಯಾಗಿ IPL ಮಾದರಿಯಲ್ಲಿ 4 ಸೀಸನ್ಗಳಲ್ಲಿ ಪಂದ್ಯಾಟವನ್ನು ನಡೆಸಿದೆ. ಹೀಗೆ 10 ಜನರ ತಂಡಗಳನ್ನು IPL ಮಾದರಿಯಲ್ಲಿ ಬಿಟ್ಟಿಂಗ್ ಮುಖಾಂತರ ಪ್ರತಿಯೊಂದು ತಂಡಕ್ಕೂ ಒಬ್ಬೊಬ್ಬರು ಮಾಲೀಕರು ಅವರನ್ನು ಇಟ್ಟುಕೊಂಡು ಬಲಿಷ್ಠ ತಂಡಗಳನ್ನು ನಡೆಸಿಕೊಂಡು ವರ್ಷ ಪೂರ್ತಿ ತಿಂಗಳಿಗೊಂದರಂತೆ ಪಂದ್ಯಾಟವನ್ನು ಆಯೋಜಿಸಿ ಇದೀಗ 4ನೇ ಸೀಸನ್ ನಡೀತಾ ಇದೆ. ಆ ಮೂಲಕ ವಾಲಿಬಾಲ್ ಆಟದ ಪ್ರತಿಭೆಯನ್ನು ಬೆಳಗಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಜಿಲ್ಲೆಯಲ್ಲಿ ಎಲ್ಲೂ ನಡೆಯದ ರೀತಿಯಲ್ಲಿ ಪಂದ್ಯಾವಳಿಯನ್ನು ನಡೆಸಿಕೊಂಡು ಬರುತ್ತಿರುವಂತಹ ಬಳಂಜ ವಾಲಿಬಾಲ್ ಕ್ಲಬ್ ಇವರಿಗೆ ಅಪ್ಪು ಯುವರತ್ನ ಪುರಸ್ಕಾರ. ಹಿರಿಯರಾದ ಶ್ರೀ ಬಾಡ ಪೂಜಾರಿ, ಶ್ರೀಮತಿ ಕಾಂತಿ ಶೆಟ್ಟಿ ಸಮಾಜ ಸೇವೆ,
ಡಾಕ್ಟರ್ ನಂದಕಿಶೋರ್ ಆಳ್ವ ವೈದ್ಯಕೀಯ ಕ್ಷೇತ್ರ, ಶ್ರೀ ಸದಾಶಿವ ಡಿ ತುಂಬೆ ಸಾಂಸ್ಕೃತಿಕ ಕ್ಷೇತ್ರ, ಶ್ರೀ ನಿತ್ಯಾನಂದ ಪೂಜಾರಿ ಕೆಂತಲೆ ಮುಂಬೈ ಉದ್ಯಮ ಕ್ಷೇತ್ರ ಹಾಗೂ ಪುನೀತ್ ರಾಜ್ಕುಮಾರ್ ಯುವರತ್ನ ಪ್ರಶಸ್ತಿಯನ್ನು ಪಡೆದಂತ ಶ್ರೀ ಕೌಶಿಕ್ ಎಚ್ ಮಂದಲ್ಪಲ್ಕೆ, ಶ್ರೀ ಮೊಹಮ್ಮದ್ ಸಫ್ರೋಜ್ ಅಲಿ ಮುನ್ನಾ ಉಳ್ಳಾಲ, ಅದರ ಜೊತೆಗೆ ಅಪ್ಪು ಯುವರತ್ನ ಪುರಸ್ಕಾರವನ್ನು ಪಡೆದಂತಹ ಸಂಘಟನೆ ಬಳಂಜ ವಾಲಿಬಾಲ್ ಕ್ಲಬ್. ಇವರಿಗೂ ಕೂಡ ಎಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೊಂದು ಮಾತು ಕಿವಿ ಮಾತು, ಖಂಡಿತಕ್ಕೂ ನೀವು ಸ್ಪೋರ್ಟ್ಸ್ ಅಲ್ಲಿ ನೀವು ಎಲ್ಲಿ ಸಮಯ ಕೊಡ್ತೀರಲ್ಲ ಅದು ಖಂಡಿತ ನಿಮ್ಗೆ ಹೆಸರು ಮಾತ್ರ ಅಲ್ಲ, ನಿಮ್ಮ ದೇಹದಾಢ್ಯ ಮಾತ್ರ ಅಲ್ಲ, ಆರೋಗ್ಯ ಮಾತ್ರ ಅಲ್ಲ, ಎಲ್ಲದಕ್ಕೂ ಅದು ಖುಷಿ ಇರುತ್ತೆ. ಈ ತರ ಕೆಲಸವನ್ನ ಸ್ವಸ್ತಿಕ್ ಫ್ರೆಂಡ್ಸ್ ಮಾಡ್ತಾ ಇರೋದು ನೋಡಿ ಖುಷಿ ಆಗ್ತಾ ಇದೆ. ಬಾಡ ಪೂಜಾರಿಗೆ ಕೊಡುವುದರ ಮುಖಾಂತರ ಸ್ವಸ್ತಿಕ್ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧಕರನ್ನು ಗುರುತಿಸಿದೆ. ಇವತ್ತು ಸಮಾಜ ಸೇವೆ ಇರಬಹುದು, ಬೇರೆ ಬೇರೆ ಹತ್ತಾರು ಸಾಧಕರನ್ನ ಗುರುತಿಸುವ ಕೆಲಸ ಆಗಿದೆ. ತುಂಗಪ್ಪನ ಹೇಳಿದರು, ಹಾಜಪ್ಪರಿಗೂ ಮೊದಲಿಗೆ ಪ್ರಶಸ್ತಿಯನ್ನು ಕೊಟ್ಟದ್ದು ಸ್ವಸ್ತಿಕ್, ಹಾಗಾಗಿ ಪದ್ಮಭೂಷಣಕ್ಕೆ ಏರಿದ್ದಾರೆ. ಇಲ್ಲಿ ಪ್ರಶಸ್ತಿ ಪಡೆದವರೆಲ್ಲರೂ ಅಂತ ಎತ್ತರಕ್ಕೆ ಇರಲಿ ಅಂತ ಹೇಳ್ತಾ ನನಗೆ ಒಂದು ಜವಾಬ್ದಾರಿಯನ್ನು ತುಂಗಪ್ಪನ ಕೊಟ್ಟಿದ್ದಾರೆ. ತುಂಗಪ್ಪನ ದೇವರ ಆಶೀರ್ವಾದದಿಂದ ನೀವು ಹೇಳಿದ್ದನ್ನು ನಾನು ರಾಜೇಶನ್ನ ಸೇರಿ ನಿಮಗೆ ಸಹಕಾರ ಕೊಡ್ತೇವೆ ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಕಾರ್ಯ ಯಶಸ್ಸಾಗಲಿ. ಸಂಸದರು ಹಾಗೂ ರಾಜ್ಯ ಹಾಗೆ ನಮ್ಮೊಂದಿಗೆ ಸುದರ್ಶನ್ ಹಾಗೆ ಹರಿಕೃಷ್ಣ ಬಂಡವಾಳ ಶಾಲಿನಿ ಸ್ಪೋರ್ಟ್ಸ್ ಮಂಗಳೂರು ಬರಬೇಕು ಬೇಗ. ಮುಕ್ತಾಯವಾಗಿದೆ ಈ ಹಂತದಲ್ಲಿ. ಎರಡು ತಂಡದವರು ಬನ್ನಿ. ಮುಕ್ತ ವಿಭಾಗದ ಸ್ಪರ್ಧೆಯ ಅತ್ಯಂತ ಪ್ರಮುಖ ಸ್ಪರ್ಧೆಗಳು ಇನ್ನು ಮುಂದೆ ನಡೆಯಲಿದೆ. ಶೈನ್ ಸ್ಪೋರ್ಟ್ಸ್ ಮಂಗಳೂರು ಅತ್ಯಂತ ಪ್ರಬಲ ತಂಡ, ಅಲಿಯ ದರ್ಬಾರ್ ಕೂಡ अत्यंत श्रेष्ठ आटगार आगे है समणाल ಕೆಡಿಮೇಲು ಒಂದು ಸಮಣಾಲಕ್ಕೆ बीच में जबरदस्त संघर्ष ಸಮಣಾಲು ಕಳೆದ ಸ್ಪರ್ಧೆಯಲ್ಲಿ ಮುತ್ತುಪಾಡಿ ತಂಡವನ್ನು ಪರಾಜಯಗೊಳಿಸಿದ ಆಟಗಾರರಲ್ಲ ಓಹೋ ಸಿವಾಲ್ की कमाल ಟೈಮ್ ಸ್ಪೋರ್ಟ್ಸ್ ಮಂಗಳೂರು ಅಂತರವನ್ನು ಪ್ರವೇಶ ಮಾಡಿದ್ದಾರೆ. ಅಲಿಯ ದರ್ಬಾರ್ ಅನಂತ್ಯಾರು ದರ್ಶನ ಬರಬೇಕು. ಕೂಟದಲ್ಲಿ ಅತ್ಯಂತ ಅದೃಷ್ಟ ತಂಡ ಎರಡು ಬಾರಿ ಟೈ ಆಗಿ ಟೈಯ ಮೇಲೆ ಟೈ ಆಗಿ ಸೆಮಿಫೈನಲ್ ವೆಂಕಟೇಶ್ವರ ಕಲ್ಲಡ್ಕ ಮೀನ್ಸ್ ತತ್ವಮಸಿ ಕಾಲೇಜ್ ಹ್ಯಾಪಿ ಫಿರ್ಸೆ जल्दीबाजी करने की कोई जरूरत नहीं है. 3 अंक के आगे है देवी नगर हैप्पी के जबरदस्त प्रदर्शन के यार बनबे फाइनल यार बनबे and now the champion team देवी नगर they are the champion. ಇದು ಹರಿಯಾಣದ ಪ್ರಾರ್ಥನಾ ಶೈಲಿ.
ಚಾನ್ಸ್ ಉಂಟು. SDM ಬರಲು ಅನ್ಯ ಬಲೆ ಕಾಣಬೇಕು. ದಯವಿಟ್ಟು ಸಹಕಾರ ಕೊಡಿ. ನನ್ನ ಅರ್ಧ ಗಂಟೆ ಮಾತ್ರ ಮತ್ತೆ ನೀವು ಲಾಯ್ಕ್ಲೆ. ಓಕೆ, ಸ್ಪೋರ್ಟ್ಸ್ ಕ್ಲಬ್ ಕರ್ನಾಟಕ ಸ್ವಾಮಿ ಕೊಡಗಟ್ಟೆ ಪುಕ್ಕಳ ದ್ವಿತೀಯ ಸ್ಥಾನ. ಸ್ವಾಮಿ ಕೊಡಗಟ್ಟೆ ಪುಕ್ಕಳ ಬನ್ನಿ.